ಕೃಷಿಯನ್ನು ಬಿಡುತ್ತಾ ಬಂದವರು ಒಂದೆಡೆಯಾದರೆ ಭೂಮಿಯನ್ನ ಮತ್ತು ಕೃಷಿಯನ್ನ ಆರಾಧನಾ ಭಾವನೆಯಿಂದ ಮುನ್ನಡೆಸಿಕೊಂಡು ಬಂದು ಎಲ್ಲೂ ಕಾಣಸಿಗದ 500 ಮಡಿ ತುಂಬಿಸುವ ಭತ್ತದ ಕಣಜವನ್ನ ಇಂದಿಗೂ ಮಾಡುತ್ತಾರೆ. ಹಾಗಿದ್ರೆ ಅದು ಎಲ್ಲಿ, ಯಾರು ಎನ್ನುವುದನ್ನು ಈ ಸ್ಟೋರಿ ನೋಡಿ. ಇದು ಬಾರ್ಕೂರು ಬಳಿಯ ಕೂಡ್ಲಿಯಲ್ಲಿ 4 ತಲೆಮಾರಿನಿಂದ ಕೃಷಿ ಮತ್ತು ಋಷಿ ಪರಂಪರೆಯನ್ನು ಮುನ್ನಡೆಸಿಕೊಂಡು ಬರುತ್ತಿರುವ ಕೂಡ್ಲಿ ಉಡುಪರ ಕೃಷಿ ಕಾಯಕದ ಪುಣ್ಯಭೂಮಿ. ತಲತಲಾಂತರದಿಂದ ಇಲ್ಲಿ ಕೂಡ್ಲಿ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರಾಗಿ ಅರ್ಚಕರಾಗಿದ್ದುಕೊಂಡು ಕೃಷಿಯನ್ನ ಮಾಡಿಕೊಂಡು ಬಂದವರು ಇವರ ಮನೆಯ ಬಳಿಯಲ್ಲಿ ಹಾದು ಹೋಗುವ ನೀರಿನ ತೋಡಿಗೆ ಕಿಂಡಿ ಅಣೆಕಟ್ಟು ಮಾಡಿ ನೀರನ್ನ ಹಿಡಿದಿಟ್ಟು 4 ಎಕರೆ ಭತ್ತದ 2 ಬೆಳೆ ಸುಗ್ಗಿಯನ್ನ ಮಾಡ್ತಾರೆ. ಜೊತೆಗೆ ಮುಂಗಾರು ಬೆಳೆಯನ್ನ ಹಿಂದಿನ ತಲೆಮಾರಿನಂತೆ ಮನೆ ಅಂಗಳದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಭತ್ತದ ಕಣಜ ಮಾಡಿ ಏಪ್ರಿಲ್ ತಿಂಗಳ ತನಕ 5 ತಿಂಗಳದರಲ್ಲಿ ಶೇಖರಣೆ ಮಾಡುತ್ತಾರೆ. ಕಣಜವನ್ನು ಮಾಡುವುದೇ ಒಂದು ಸವಾಲಿನ ಮತ್ತು ಸೂಕ್ಷ್ಮತೆಯ ಕೆಲಸ. 8 ಜನರಿಂದ 2 ದಿನದ ಕೆಲಸ ತಗಲುತ್ತೆ. 600 ಸೂಡಿ ಭತ್ತದ ಹುಲ್ಲಿನಿಂದ ಬುಡದಲ್ಲಿ 27 ಅಡಿಯ ವೃತ್ತಾಕಾರದ ಒಂದು ಆಕೃತಿಯನ್ನು ಆರಂಭಿಸಿ ಹುಲ್ಲಿನಿಂದಲೇ ಮಾಡುತ್ತಿದ್ದ ಹಗ್ಗದ ಬದಲಿಗೆ ಈಗ 14 ಮಿಲಿಮೀಟರ್ನ 50 ಕೆಜಿ ನೈಲಾನ್ ಹಗ್ಗವನ್ನು ಸುತ್ತುತ್ತಾ ಈ ಒಂದು ಕಣಜವನ್ನು ಸಿದ್ಧಪಡಿಸುತ್ತಾರೆ. ಹಲೋ, ನಾವು ನಮ್ಮ ತಂದೆಯ ಕಾಲದಿಂದಲೂ ಪಾರಂಪರಿಕವಾಗಿ ಈ ಬೇಸಾಯವನ್ನು ಮಾಡಿಕೊಂಡು ಬಂದವರು. ನಾವು ಅಣ್ಣ ತಮ್ಮ 5 ಜನ. 5 ಜನರಲ್ಲಿ ನಾನು ಕೃಷಿ ಮತ್ತು ಒಬ್ಬರೊಬ್ಬರು ಒಂದೊಂದು ಉದ್ಯೋಗ. ನಾವು ಎಲ್ಲರೂ ಒಟ್ಟೇ ಇರೋ ಕೂಡು ಕುಟುಂಬ. ನಾವು ಈ ಬೇಸಾಯ ಕೃಷಿಯನ್ನು ಮಾಮೂಲಾಗಿ ಪಿತ್ರಾರ್ಜಿತವಾಗಿ ಮಾಡ್ಕೊಂಡು ಬಂದದ್ದು. ಅದನ್ನು ಇನ್ನೂ ಡಿಸ್ಕಂಟಿನ್ಯೂ ಮಾಡಲಿಲ್ಲ, ಅಂದರೆ ನಿಲ್ಲಿಸಲಿಲ್ಲ. ಮತ್ತು ಈ ಭತ್ತವನ್ನು ಕಾತಿ ಭತ್ತ ಬೆಳೆದ ನಂತರ ಅದನ್ನು ಸಾಂಪ್ರದಾಯಿಕ ಮುಂಚಿನ ರೀತಿಯಲ್ಲೇ ತಿರಿ ಕಟ್ಟುವುದಂತ, ಅಂದರೆ ಕಣಜ ಅಂತ ಹೇಳ್ತಾರೆ. ನಾವು ಈ ಬೈ ಹುಲ್ಲಿಗೆ ತಿರಿಯನ್ನು ಕಟ್ಟಿ ಇದು ಮಾಡ್ತಾ ಇತ್ತು. ಸಾಧಾರಣ ನವಂಬರಿಗೆ ಮಾಡುವಂಥದ್ದು. ಈ ವರ್ಷ ಸ್ವಲ್ಪ ಡಿಸೆಂಬರಿಗೆ ಹೋಯ್ತು ಮಳೆಯ ಕಾರಣ. ಮತ್ತು ಇದು ಭತ್ತ ಸಾಧಾರಣ ಒಂದು 6 ಎಕರೆ ಮಾಡುತ್ತೆ. 6 ಎಕರೆಯಲ್ಲಿ ಸಾಧಾರಣ 5 ಎಕರೆ ಭತ್ತವನ್ನು ತಿರಿ ಕಟ್ಟುತ್ತಾ ಉಂಟು. ಮತ್ತು 1 ಎಕರೆಯನ್ನು ಬೀಜಕ್ಕೆ ತೆಗೆದಿಡ್ತಾ ಉಂಟು. ಇದರಿಂದ ಭತ್ತ ನಾವು ಮೇವರೆಗೆ ತೆಗೆದಿಲ್ಲ. ನಮ್ಮಲ್ಲೇ ಮಿಲ್ಲುಂಟು, ನಾವು ನಮ್ಮ ಮಿಲ್ಲಿನಲ್ಲೇ ಮಾಡುವಂಥದ್ದು. ಅದನ್ನು ಈ ತಿರಿಯಲ್ಲಿ ಇಟ್ಟದ್ರಿಂದ ಭತ್ತಕ್ಕೆ ಒಂದರ ಕ್ವಾಲಿಟಿ ಬರ್ತದೆ. ಅಕ್ಕಿ ಮಾಡುವ